ಖ್ಯಾತ ಸ್ಯಾಕ್ಸೋಫೋನ್ ವಾದಕ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಹುಟ್ಟೂರು ಸಜಿಪದಲ್ಲಿ ಅವರ ಜನ್ಮದಿನವಾದ ಕುಟುಂಬದ ಸದಸ್ಯರು ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಪುಣ್ಯಭೂಮಿ ಸ್ಮಾರಕ ಲೋಕಾರ್ಪಣೆ ಮಾಡಿದರು. ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಸಮಾಧಿಯನ್ನ ವಿಶೇಷವಾಗಿ ವಿನ್ಯಾಸ ಮಾಡಲಾಗಿದ್ದು, ಅಲ್ಲಿ ಸಂಗೀತ, ದೇಶ ಧರ್ಮ ಮೀರಿದ ವಿಶ್ವಭಾಷೆ, ಹೃದಯ ಭಾಷೆ ಎಂದು ಬರೆದಿದ್ದು ಕದ್ರಿಯವರ ಪುತ್ಥಳಿ ಇದೆ. ಬಳಿಕ ಅವರ ಶಿಷ್ಯರಾದ ಚಂದ್ರಶೇಖರನಾಥ್ ಕಣಂತೂರು, ಜನಾರ್ದನನ್ ಬಿಆರ್ ಚೆನ್ನೈ, ಶ್ರೀಧರ್ ಸಾಗರ್, ಶ್ರೀದಾತ್ ಪ್ರಕಾಶ್ ಕೊಡ್ಯಾಡ್ಕ, ಪ್ರೊಫೆಸರ್ ಬಾಬು ನಾರಾಯಣ್, ಗಣೇಶ್ ನಾಥ್ ಮತ್ತು ವೆಂಕಟಾಚಲಪತಿ ಸಂಗೀತ ಕಾರ್ಯಕ್ರಮವನ್ನ ನೀಡಿದ್ರು. ಸ್ಯಾಕ್ಸೋಫೋನ್ ಜೊತೆಗೆ ಮ್ಯಾಂಡೋಲಿನ್ ವಾದನ ಮೂಲಕ ತಮ್ಮ ಗುರುಗಳನ್ನ ನೆನಪಿಸಿಕೊಂಡ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್, ಜೋಗಿ ಸುಧಾರಕ ಸಮಾಜದ ಅಧ್ಯಕ್ಷ ಕಿರಣ್ ಜೋಗಿ, ಪ್ರಮುಖರಾದ ಪಮಿ ಕೊಡಿಯಾಲ್ಬೈಲ್, ವಿಜಯಕುಮಾರ್ ಕೊಡಿಯಾಲ್ಬೈಲ್, ದೇವದಾಸ್ ಕಾಪಿಕಾಡ್, ಕುಟುಂಬಸ್ಥರಾದ ಸರೋಜಿನಿ ಗೋಪಾಲನಾಥ್, ಕದ್ರಿ ಮಣಿಕಾಂತ್, ಅದಿತಿ ಮಣಿಕಾಂತ್, ಅಂಬಿಕಾ ಮೋಹನ್ ಜೋಗಿ, ಚಂದ್ರನಾಥ್, ಗಣೇಶ್ ನಾಥ್ ಸಹಿತ ಶಿಷ್ಯ ವೃಂದದವರು ಹಾಜರಿದ್ದರು.